ಯತ್ನಾಳ್ ಒಬ್ಬ ಸುಸಂಸ್ಕೃತ ರಾಜಕಾರಣಿ. ನೇರವಾಗಿ ಹೇಳುವಂಥವರು ಯಾರಿದ್ದಾರೆ ಅವರ ನೋವನ್ನು ಡೈರೆಕ್ಟ್ ಆಗಿ ತೋಡಿಕೊಂಡಿದ್ದಾರೆ. ಯತ್ನಾಳ್ ಇವರನ್ನ ಇತ್ತೀಚೆಗೆ ಭೇಟಿ ಮಾಡಿಲ್ಲ, ಕಾಲ ಬಂದಾಗ ಎಲ್ಲ ಸರಿ ಹೋಗುತ್ತೆ ಎಂದು ಮಾಜಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಸತ್ಯವನ್ನ ಮರೆಮಾಚೋಕೆ ಸಾಧ್ಯವಿಲ್ಲ. 2-3 ದಿನ ಕಾಯ್ತೀನಿ, ಆಮೇಲೆ ಹೊರಗೆ ಹಾಕ್ತೀನಿ. ನನ್ನ ನಡವಳಿಕೆಯನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಬೇಡಿ. ಬೆಂಗಳೂರಲ್ಲಿ 14ರಿಂದ 15 ವರ್ಷ ಮಂತ್ರಿ ಆಗಿದ್ದೆ ಅನ್ನೋದಕ್ಕಿಂತ ಧ್ವನಿ ಇಲ್ಲದವರಿಗೆ ಕೆಲಸ ಮಾಡಿದ್ದೀನಿ ಎಂದರು. ನನ್ನ ನೇರ ನುಡಿಯ ಸಂಸ್ಕಾರ ಸಿದ್ಧಗಂಗಾ ಮಠದಿಂದ ಬಂತು. ವರಿಷ್ಠರು ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಹೇಳ್ತಾರೆ ಗೊತ್ತಿಲ್ಲ ಎಂದರು. ಅರ್ಹತೆ ಗುರುತಿಸುವ ಮಾನದಂಡ ಈ ರೀತಿ ಆಗಿರಬಾರದು. ಅರ್ಹತೆ ಅವಕಾಶ ವಂಚಿತವಾಗಬಾರದು. ಅರ್ಹತೆ ಯಾರ ಮನೆಯ ಸೊತ್ತಲ್ಲ ಎಂದರು. ಅರ್ಹತೆ ಇಲ್ಲದವರು ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದು ಅಂತಿಲ್ಲ. ಹೈಕಮಾಂಡ್ ಆಗಿರುವ ತಪ್ಪನ್ನ ಯಾವ ರೀತಿ ಸರಿ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಎಂದರು. ಅನಾವಶ್ಯಕವಾಗಿ ನಮ್ಮನ್ನ ಯಾರೋ ಸಣ್ಣ ಪುಟ್ಟವರ ಜೊತೆಗೆ ಹೋಲಿಕೆ ಮಾಡಬೇಡಿ. ಪರಮೇಶ್ವರ್ ಹೇಳಿರೋದು ಅವರ ದೊಡ್ಡತನ ಎಂದರು. ಅವರ ರಾಜಕೀಯ ಹಾಗೂ ಪ್ರೀತಿ 50 ವರ್ಷದ್ದು. ನನ್ನ ಮಕ್ಕಳು ಶಾಲೆಗೆ ಹೋಗ್ತಾ ಇರಲಿಲ್ಲ, ಆಗಲೇ ಗಂಗಾರಪ್ಪನವರು ನಮ್ಮ ಮನೆಗೆ ಬರ್ತಾ ಇದ್ರು. ಗಂಗಾಧರಪ್ಪನವರಿಂದಲೇ ಅವರ ಮಕ್ಕಳು ಪರಿಚಯವಾಗಿದ್ದು, ನನ್ನದೇ ಆದಂತಹ ಹೋರಾಟವಿದೆ ಎಂದರು.